ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮ ಶುರು ಮಾಡೋದು ವಾಡಿಕೆ. ಇವತ್ತು ಕೂಡ ಈ ಒಂದು ಸಂಗೀತದ ರಸ ಸಂಜೆ AJ ಲೈವ್ ಅಂಡ್ ಕಾನ್ಸರ್ಟ್ ಕಾರ್ಯಕ್ರಮ ಶುರು ಮಾಡೋಕ್ಕೂ ಮುಂಚೆ ನಾವು ನಂಬಿರುವಂತಹ ಆ ಶಕ್ತಿ, ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು
ಇವತ್ತು ಈ ವೇದಿಕೆ ಮೇಲೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ತಂಡ. ಫಸ್ಟ್ ಆಫ್ ಆಲ್, ಯಾವುದೇ ಸಂಗೀತ ಕಾರ್ಯಕ್ರಮ ಮ್ಯೂಸಿಷಿಯನ್ಸ್ ಇಲ್ಲದೆ ಆ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ಗೆ. ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಗಾಯಕರಿದ್ದಾರೆ, ನಮ್ಮ ಊರಿದ್ದಾರೆ, ನಮ್ಮ ಅನುರಾಧ ಭಟ್ಗೆ ಒಂದು ದೊಡ್ಡ ಚಪ್ಪಾಳೆ. And we have Vyasrajಗೆ ಬರಲಿ ಒಂದು ಚಪ್ಪಾಳೆ ಪ್ಲೀಸ್. Thank you. And the very talented Indu Nagraj. ಸೊ ಇವರಷ್ಟೇ ಅಲ್ಲ, ಇವರ ಜೊತೆ ಸ್ಪೆಷಲ್ ಎಂಟ್ರಿಗೆ ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ ಸೂಪರ್ ಹಿಟ್ ಹಾಡುಗಳನ್ನು ಹಾಡೋದಕ್ಕೆ ಬರ್ತಿದ್ದಾರೆ ನಮ್ಮ ಹೆಮ್ಮೆಯ ಜೈ ಹೋ ವಿಜಯ್ ಪ್ರಕಾಶ್ ಸರ್. ಹಾಗೇನೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುವಂತಹ ನಮ್ಮ ಫೇವರೆಟ್ ಮ್ಯೂಸಿಕ್ ಡೈರೆಕ್ಟರ್, ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಮ್ಯೂಸಿಕಲ್ ಪೈಲ್ವಾನ್, ದ ಒನ್ ಅಂಡ್ ಓನ್ಲಿ ಡಾರ್ಲಿಂಗ್ ಅರ್ಜುನ್ ಜನ್ಯಾಜೆ. ಅವರೆಲ್ಲ ಬರ್ಬೇಕಾ? ಹಾಗಾದ್ರೆ ಕುಡ್ಲಾ ಒಂದ್ ಸ್ವಲ್ಪ ಸೌಂಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯೂಸಿಷಿಯನ್ಸ್, ಥ್ಯಾಂಕ್ ಯು. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ, ಈ ಸಂಜೆಯಲ್ಲಿ ಸಾಕಷ್ಟು ಹಾಡುಗಳು ಇರ್ತಾರೆ, ಬಟ್ ನಂಗೆ ಗೊತ್ತು ನಮ್ಮ ಭಯಂಕರ ಮಲ್ಲತ್ತು ಒಂಚೂರು ಪೊರ್ತಾ ಆಡ್ಬೇಕಾ ಸರಿಯಾ ಪಾರ ಅಂತ ತೊಂದರೆ ಜಿ. ಈಗ ಆ್ಯಕ್ಚುಲಿ ತುಂಬ ಶೆಕೆ ಆಗ್ತಾ ಇದೆ ಅಲ್ವಾ, ಸೊ ಈಗ ಸಡನ್ ಆಗಿ ಒಂಚೂರು ಮಳೆ ಬಂದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೆ. ಅದಕ್ಕೋಸ್ಕರ ಹಾಡಲ್ಲೇ ಮಳೆಯನ್ನು ತಗೊಂಬರೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ನ ಸೂಪರ್ ಹಿಟ್ ಸಿಂಗರ್ ವ್ಯಾಸರಾಜ್ ಹಾಗೂ ಇಂದು ನಾಗರಾಜ್. ಒಳ್ಳೆ ಚಪ್ಪಾಳೆ ಕೊಡ್ಲಾ. ನೀನಾಗಿರು ನಡೆಯುವ ದಾರಿಯೇ ನೀನಾಗಿರು.
ಅಲೆಯಂತಾಗಿ ನಾ ಸೋಕುವೆ ಬಲೆ ನೀನಾಗು ಅಪಾಯನೇ ಇರದಂತೆ ನಾ ಬೇಡುವೆ ನಿನಗೆ ತಗೋ ಜೀವವೇ ನೀ ಬೇಕಾದರೆ ಎದುರೇ ಎಂದಿಗೂ ಅದೇ ಆಸೆ ಬೇಕೀಗ ಬೇರೆ ಏನು ಈ ಜೀವಕ್ಕೆ ನೂರಾರು ಸಾವಿರ ಕನಸು ನವಿಲಾಗಿ ಹಾರುತ್ತ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ನಿನ್ನ ಈ ಕಣ್ಣ ಬೆಳಕಲ್ಲೇ ದಿನನಿತ್ಯನು ದೀಪಾವಳಿ ಇನ್ನು ಈ ತೋಳ ಸೆರೆಯಲೇ ಬದುಕಿಲ್ಲ ತಾರಾವಳಿ ನಿನ್ನೆ ಕೂಗಿ ಕರವಾಸನು ಬಿಡುವಿಲ್ಲದೆ ಜೊತೆ ಸೇರಿ ನರವಾಸೆಯು ದೂರಾಗುವೆ ಬೇಕೀಗ ಬೇರೆ ಏನು ಈ ಜೀವಕ್ಕೆ ನೀ ಸಿಕ್ಕ ಮೇಲೆ ಎಲ್ಲ ಸಂಪೂರ್ಣವಾಗುತ್ತ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ವೇದಿಕೆ ಮೇಲೆ ಹಾಡೋದಕ್ಕೆ ನಿಮ್ಮನ್ನ ರಂಜಿಸೋದಕ್ಕೆ ಬರ್ತಾ ಇರೋರು ಸೂಪರ್ ಹಿಟ್ ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೊಡುವಂತಹ ಸರ್ದಾರ, ಮ್ಯೂಸಿಕ್ ಅಲ್ಲೇ ಮ್ಯಾಜಿಕ್ ಮಾಡುವಂತಹ ಮಾಂತ್ರಿಕ. ಇವರು ಈ ಸಿನಿಮಾ ಮ್ಯೂಸಿಕ್ ಮಾಡ್ತಿದ್ದಾರೆ ಅಂದ್ರೆ ಆ ಸಿನಿಮಾಗೆ ಸೂಪರ್ ಹಿಟ್ ಅನ್ನೋ ಪದ ಕಟ್ಟಿಟ್ಟ ಬುತ್ತಿ ಅನ್ನೋ ಹಾಗೆ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬರುವಂತಹ ಎಲ್ಲಾ ಸಿನಿಮಾಗಳು ಅದ್ಭುತವಾದಂತಹ ಹಿಟ್ಟು ಯಶಸ್ಸನ್ನ ಕೊಡುವಂತಹ ಹಾಡುಗಳನ್ನ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಸಂಗೀತ ಕ್ಷೇತ್ರಕ್ಕೆ. ಈಗ ತುಳುಡು ಬನ್ನಡ ಮೇರಿಂಕಲ್ಲ ಡಾರ್ಲಿಂಗ್ ಅದೇಂಗಲ್ಲ ಡಾರ್ಲಿಂಗ್ ಊರಿಗೆ ಬೈದೆ ನಿಕ್ಕುಲು ಇಂಚನ ಅವರಿಗೆ ವೆಲ್ಕಮ್ ಅನ್ಪನು ತುಕೋರ ಡಾರ್ಲಿಂಗ್ ಪಲ್ಲೆ ತುಕ ಅವು ಎಂಕ್ ಮಾತ್ರ ನಿಕ್ಲೆಗಾರ ಮಾರ್ಮಾಯ್ ಲೆಪ್ಪುಗಾನೆ ಯಾರನ್ ಸ್ಟೇಜ್ಗೆ. ಓಕೆ, ಜನರಲಿ ಏನಾಗುತ್ತೆ ಅಂತಂದ್ರೆ ನಾನು ಎಲ್ಲಿ ಹೋದ್ರೆ ಸಹ ನಾನು ಅವ್ರ ಆಂಕರಿಂಗ್ ಮಾಡುವಾಗ ಅವರನ್ನ ನಾನು ಕರಿತೇನೆ, ನಾನು ವೆಲ್ಕಮ್ ಮಾಡ್ತೀನಿ. ಈಗ ಅವರು ನಮ್ಮೂರಿಗೆ ಬಂದಿದಾರಲ್ಲ, ಸೊ ಕುಡ್ಲ ಒಂದ್ಸಲಿ ಏ ಜೆ ಅನ್ಬೇಕು. ಎಲ್ಲಿ ಅದ ಇದು ಅಮ್ಮ ಸರಿ ಜಾನ್ ಕೌಂಟ್ ಕೊರ್ಪೆ 3 2 1 ಬಂದು ಫಸ್ಟ್ ರೈಟ್ ಸೈಡ್. ಓಕೆ ಕಮ್ ಆನ್ 3 2 1 ಕುಡ್ಲ ಸೌಂಡ್ ಫುಲ್ ಇಂಡಿಯಾ ಕೇಳಿಸ್ಬೇಕು. ಲೆಫ್ಟ್ ಸೈಡ್ 3 2 1 ಸೂಪರ್. ಅಲ್ಲಿ ಲಾಸ್ಟ್ ಅಲ್ಲಿ 3 2 1 ಅಲ್ಲಿ ಲಾಸ್ಟ್ ಅಲ್ಲಿ 3 2 1. ಸೊ ಹಾಗಾದ್ರೆ ಇದೇ ಜೋಶಲ್ಲಿ ಇದೇ ಎನರ್ಜಿಯಲ್ಲಿ ವೆಲ್ಕಮ್ ಮಾಡೋ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಫಾರ್ ದ ಒನ್ ಅಂಡ್ ಓನ್ಲಿ ಟ್ಯಾಲೆಂಟೆಡ್ ಮ್ಯಾಜಿಕಲ್ ಕಂಪೋಸರ್ ಮ್ಯೂಸಿಕಲ್ ಪೈಲ್ವಾನ್ ಕರ್ನಾಟಕದ ಡಾರ್ಲಿಂಗ್ ಅರ್ಜುನ್ ಜನ್ಯಾಜೆ. ಅರ್ಜುನ್ ಜನ್ಯ ತಂದೆ
ತಂದೆ ದಿವಂಗತ ಶ್ರೀ ಅಶ್ವಥ್ ಕುಮಾರ್, ತಾಯಿ ಶ್ರೀಮತಿ ಅನಸೂಯ. ಕರುನಾಡಿನ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯಾರ ಸಂಗೀತದ ಗುರು ಮಲ್ಲೇಶ್ವರಂನ ಜಿಮ್ ಮ್ಯೂಸಿಕ್ ಖ್ಯಾತಿಯ ಜೇಮ್ಸ್. ಪ್ಲೀಸ್ ಚಿತ್ರದ ಮೂಲಕ ಶುರುವಾದ ಎಜೆ ಸಂಗೀತ ಪಯಣ ಇಂದು ಹೆಚ್ಚು ಹೆಚ್ಚಿಗೂ ಇವರ ಆಟೋಗ್ರಾಫ್ಗಾಗಿ ವೇಟ್ ಮಾಡುವಷ್ಟು ಸಂಗೀತಾಭಿಮಾನಿಗಳಿದ್ದಾರೆ. ಅತಿ ಕಡಿಮೆ ಅವಧಿಯಲ್ಲಿ 120ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ಸಂಯೋಜಿಸಿರುವ ಸಂಗೀತ ಸಾಧಕ. ಯೂಟ್ಯೂಬ್ನಲ್ಲಿ ಬರೋಬ್ಬರಿ 111 ಮಿಲಿಯನ್ ವ್ಯೂಸ್ ಪಡೆದ ಕನ್ನಡದ ಮೊದಲ ಹಾಡು ಏನಮ್ಮಿ ಏನಮ್ಮಿ. ಇದರ ಸಂಗೀತ ನಿರ್ದೇಶಕ ನಮ್ಮ ಹೆಮ್ಮೆಯ ಅರ್ಜುನ್ ಜನ್ಯ. 90 ಮಿಲಿಯನ್ ವ್ಯೂಸ್ ಪಡೆದಿರುವ ಚುಟು ಚುಟು, 23 ಮಿಲಿಯನ್ ವ್ಯೂಸ್ ಪಡೆದಿರುವ ಟಿಕ್ 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 ಟಿಕ್, 50 ಮಿಲಿಯನ್ ವ್ಯೂಸ್ ಪಡೆದಿರುವ ಒಂದು ಮಳೆ ಬಿಲ್ಲು, ಅಪ್ಪ ಐ ಲವ್ ಯು ಸರಿಯಾಗಿ ನೆನಪಿದೆ, ಬಿಟ್ಟು ಹೋಗ್ಬೇಡ, ಮರೆತು ಹೋಯಿತೆ ಇತ್ತೀಚಿನ ಸೂಪರ್ ಹಿಟ್ ಹಾಡುಗಳಾಗಿದ್ದು ಕನ್ನಡಿಗರ ಹೃದಯದಲ್ಲಿ ಹೆಜ್ಜೆ ಹಾಕುತ್ತಿದೆ. ಮರೆತು ಹೋಯಿತೆ ನನ್ನಯ ಹಾಜರಿ. ಖಾಲಿ ಕ್ವಾರ್ಟರ್ ಮೂಲಕ ಬಾಟಲ್ ಹಿಡ್ಕೊಂಡು ಸೌಂಡ್ ಮಾಡಿದ ಎಣ್ಣೆ ಹಾಡು ನಾವು ಮನೆಗೆ ಹೋಗೋದಿಲ್ಲವರೆಗೂ ಎಜೆಯ ಯಶಸ್ಸಿನ ಜರ್ನಿ ಮುಂದುವರೆದಿದೆ. ನಾವು ಮನೆಗೆ ಹೋಗೋದಿಲ್ಲ. ಹಂಗರಿಯ ಬುಡಾಪೆಸ್ಟ್ ಇಂದ ಆರ್ಕೆಸ್ಟ್ರಾವನ್ನ ಮೊದಲ ಬಾರಿಗೆ ಕನ್ನಡದ 99 ಚಿತ್ರದ ಹಾಡಿಗೆ ತಂದ ಹೆಗ್ಗಳಿಕೆ ಅರ್ಜುನ್ ಜನ್ಯಾರದ್ದು. ಜಿ ಕನ್ನಡದ ಸರಿಗಮಪ ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋಗಳನ್ನ ಜಡ್ಜ್ ಮಾಡ್ತಾ ಬ್ಯುಸಿಯಾಗಿರೋ ಅರ್ಜುನ್ ಜನ್ಯ ತಮ್ಮ ಪಂಚ್ ಡೈಲಾಗ್ಸ್ ಗಳ ಮೂಲಕ ಪಂಚ್ ಜನ್ಯ ಅಂತಾನೆ ಫೇಮಸ್ ಆಗಿದ್ದಾರೆ. ಕರೇಜ್ಗೆ ನಿಮ್ ಡೆಡಿಕೇಶನ್ಗೆ ಕೆಂಪೇಗೌಡ ಚಿತ್ರದ ಮೂಲಕ ಬ್ರೇಕ್ ಸಿಕ್ಕ ಅರ್ಜುನ್ ಜನ್ಯ ಕರುನಾಡ ಚಕ್ರವರ್ತಿ ಕಿಚ್ಚ ಸುದೀಪ್ ರವರನ್ನ ಗಾಡ್ ಫಾದರ್ ಅಂತಾನೆ ಕರೀತಾರೆ. ತರ ತರ ಇಳಿಸಿದೆ ಎನರ್ಜಿಗೆ ನೀನು. ಇತ್ತೀಚೆಗೆ ಇವರ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿರುವ ಪೈಲ್ವಾನ್ ಚಿತ್ರದ ಹಾಡುಗಳು ಈಗಾಗಲೇ ಸೂಪರ್ ಹಿಟ್ ಆಗಿದ್ದು 5 ಭಾಷೆಗೆ ಡಬ್ ಆಗಿರುವ ಪೈಲ್ವಾನ್ ಚಿತ್ರಕ್ಕೆ 50 ಹಾಡುಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ. ಬೇರೆ ಭಾಷೆಯ ಚಿತ್ರಗಳಿಂದ ಆಫರ್ ಬಂದಿದ್ದು ಶೀಘ್ರದಲ್ಲೇ ಅಲ್ಲಿನ ಸ್ಟಾರ್ ನಟರ ಜೊತೆ ಅನೌನ್ಸ್ ಮಾಡಲಿದ್ದಾರೆ. ಇವೆಲ್ಲದರ ಜೊತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಒಡೆಯ, ರಾಬರ್ಟ್, ಕಿಚ್ಚ ಸುದೀಪ್ ನಟನೆಯ ಕೋಟಿಗೊಬ್ಬ 3, ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಗಾಳಿಪಟ 2 ಚಿತ್ರಕ್ಕೂ ಎಜೆದೇ ಮ್ಯೂಸಿಕ್. ವಾಟ್ಸ್ಆಪ್ ಸ್ಟೇಟಸ್, ಟಿಕ್ ಟಾಕ್, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ಗಳಲ್ಲೂ ಎಜೆ ಮ್ಯೂಸಿಕ್ ಹವಾ ಜೋರಾಗಿದೆ. ಇವರ ಮ್ಯೂಸಿಕ್ ಅಲ್ಲಿ ಒಂದು ಮ್ಯಾಜಿಕ್ ಇದೆ. ಇವರ ಬೆರಳಂಚಲ್ಲಿ ಸಪ್ತ ಸ್ವರದ ಸ್ಪರ್ಶ ಇದೆ. ಒಟ್ಟಾರೆ 7 ಕೋಟಿ ಕನ್ನಡಿಗರ ಹಾರ್ಟ್ ಬೀಟ್ ಕಾಯೋದು ಅರ್ಜುನ್ ಜನ್ಯಾರ ಸಾಂಗ್ ಬೀಟ್ಗಾಗಿ. Good luck, let's hear it for Arjun Janya Jay! श्रीरामदूतं महाराज
ಭಕ್ತರ ಎದುರಿಸಿ ಗಗನವೇ ಜರುಗಲಿ ಗಡಗಡ ನಡುಗಿಸಿ ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಮಾರು ಜೈ 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 ಬಜರಂಗಿ ಜೈ 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 ಬಜರಂಗಿ ಜೈ 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 ಬಜರಂಗಿ ಜೈ 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 ಯಾರ್ಯಾರಿಗೆ ಆಂಜನೇಯ ಸ್ವಾಮಿ ಕೈ ಎತ್ತಿ ಭುಜ ಬಲವ ತೋಡಿ ನಿಂತೋನೆ ಅವ ಭಯವ ನೀಗುಪ್ಪ ನರನರವು ರಾಮ ಎಂದೋನೆ ನಿಜ ಗುಣವ ತೋರುಗ ನೀನೇ ಶರು ನೀನಿಲ್ಲ ನೀನಗೆ भजरंगी भजरंगे भजरे 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 ಅಣುವಣುವು ನಿನ್ನ ಓಂಕಾರ ಅವನ ಸುತ ನೋಡು ಬಾ ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡು ಬಾ ರಘುರಾಮನೆಯ ಅಭಿಮಾನ ಶೀತಲ ಋಣಿಯಾಗಿ ಜನ್ಮಾಂತರ श्रीयाञ्जनेयं प्रसन्नाञ्जनेयं श्रीरामदूतं महाकाय वीरं बजरंगी 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 ಅಷ್ಟನ ಸೌಂಡು ಓಕೆ ಎಷ್ಟು ಜನ ಇದೆ ಚೆಕ್ ಮಾಡೋಣ ಒಂದು ಚಿಕ್ಕ ಮಂತ್ರ ಇದೆ ನನ್ನ ಶೋನಲ್ಲಿ ಚಪ್ಪಾಳೆ ಹೊಡೆಯೋಕ್ಕೆ ನಿಮಗೆ ಟೆನ್ಷನ್ ಕೊಡಲ್ಲ ಚಿಕ್ಕದಾಗಿ 1 2 3 ಹೇಳ್ತೀನಿ ಎಲ್ಲರೂ ಸೇರಿ ಧೂಳ ಅಂತ ಹೇಳಬೇಕು ಓಕೆನಾ ಹೇಳ್ತೀರಾ ಓಕೆ 1 2 3 ಅಯ್ಯೋ ಎಷ್ಟು ಜನ 1 2 3 1 2 3
ಸೊಗಸಾಗಿ ಮಾತಾಡಿದೆ ಭಾವನೆ ಬಾಕಿ ಯಾರು ಸಹ ನೋಡ ಸಾಗಿ ಬಂದು ಮುದ್ದಾಗಿ ಸೇರಿವೆ ಎರಡೂ ಸಹ ಏನನು ಮಾತಾಡಿವೆ ಭಾವನೆ ಬಾಕಿ ಒಂದು ಮಳವಿಲ್ಲ ಒಂದು ಮಳಮೋಡ ಹೇಗೆ ಜೊತೆಯಾಗಿ ತುಂಬ ಸೊಗಸಾಗಿ ಸನಿಗಳಿಗೆ ಸೌತ ಕಣ್ಣುಗಳಿಗೆ ಕದ್ದು ಕೊಡುವುದಕ್ಕೆ ಕಾದ ಬೆರಳುಗಳು ಸ್ಪರ್ಶ ಬಯಸುತ್ತಿದೆ ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ ಎಂಥ ಆವೇಗ ಈ ತನಕ ಸೇರಿ ಸನಿಯಾಗಿ ಎಲ್ಲ ಅತಿಯಾಗಿ ಎಂದು ನೋಡಿಲ್ಲ ಈ ತನಕ. ಪ್ರೀತಿಗೆ ಒಂದೆಚ್ಚೆ ಮುಂದಾಗಿವೆ ಏನನು ಮಾತಾಡಿದೆ ಯಾತಕ್ಕೆ ಹೀಗಾಗಿದೆ ಒಂದು ನಳಮಲ್ಲ ಒಂದು ನಳಮೋಡ ನಾಚುತ್ತಲಿದೆ ಯಾಕೋ ಕಣ್ಣವರೆ ಮಂಚ ನೋಡುತ್ತಿದೆ ಬೇವು ಬೆವರ ಮಳೆ ಬೆಚ್ಚಗಳಿದೆ ಮುಟ್ಟ ಉಸಿರದೆ ದೀಪ ಮಲಗುತ್ತಿದೆ ನೋಡಿ ತುಂಬಾ ಹೊಸದಾದ ಈ ಕಥನ. ಒಮ್ಮೆ ನಿಶ್ಶಬ್ದ ಒಮ್ಮೆ ಸಿಹಿಯುತ್ತ ಎಲ್ಲಿ ಕೇಳಿಲ್ಲ ಈ ಮಿತಿಯ ಪ್ರೀತಿಲಿ ಜೀವ ಒಂದಾಗಿವೆ ಏನೋ ಮಾತನೇ ಮುತ್ತಾಡಿವೆ ಒಂದು ನಳಮಲ್ಲ ಒಂದು ಮಳೆ ಮೋಡ ಹೇಗೆ ಜೊತೆಯಾಗಿ ತುಂಬಾ ಸೊಗಸಾಗಿ ಮಾತಾಡಿವೆ ಭಾವನೆ ಬಾಕಿ ಇದೆ ಮಂಗಳೂರು ಒಂದು ಒಂದು ಹೇಗೆ ತುಂಬ ಎಲ್ಲರೂ ಏನನು ಹಾ ಥ್ಯಾಂಕ್ ಯು ಮಂಗಳೂರು ಲವ್ ಯು ನಮಸ್ಕಾರ ಬರ್ಲಿ ಚಪ್ಪಾಳೆ ಅರ್ಜುನ್ ಸರ್ಗೆ. ಸರ್ ಹೆಂಗೆ ನಮ್ಮೂರು ನಮ್ ಕುಡ್ಲಾ? ಮೇಡಮ್ ಬರೀ ಡೈಲಾಗಲ್ಲಿ ಹೇಳ್ತಾ ಇದ್ದೀರಾ, ನನ್ನ ಜೊತೆಲಿ ಹಾಡಕ್ಕೆ ಹೇಳಿ. ಏನ್ ಸರ್ ಚಾಲೆಂಜ್ ಮಾಡಿದಿರಾ? ಚಾಲೆಂಜ್ ಮಂಗಳೂರು ಮೀನ್ ಅಂದ್ರೆ ಏನ್ ಅನ್ಕೊಂಡಿದಿರಾ? ಈಗ ಆಡ್ತಾರ ನೋಡಿ, ಎನ್ನೊಂದು ಮರ್ಯಾದಿದೆ ಪೂರ್ಚಿ ಮಾರ್ರೆ ಪ್ಲೀಸ್. ಹಾಡ್ತಾರಾ? ಒಂದೇ ಒಂದೇ 2 ಲೈನ್
ಏನ್ ಪನ್ಕನಾ? ಐ ಲವ್ ಯು ಕುಡ್ಲ. ನೋಡಿ ಸರ್, ನೋಡಿ ನೀವು ಕೊಡಿ, ಶ್ರುತಿ ಕೊಡಿ. ಓಕೆ. ಓ ಹಂಗೆ ಕಷ್ಟದಲ್ಲೇ ಹೇಳ್ಬಾರ್ದು ನೀವು. ಅದೆಲ್ಲ ಆಡ್ಬೇಕೀಗ ನೀವೇನು ನೀವು ಅದು ಒಂದು ಕೊಡಿ, ನೆಕ್ಸ್ಟ್ ವರ್ಡ್ ಅವ್ರು ಹೇಳ್ತಾರೆ. ಭಾವನೆ. ಬೇಜಾನ್ ಬಾಕಿ ಇದೆ ಮೇಡಮ್. ಸರ್ ನಮ್ದು ಕುಡ್ಲ ಸರ್, ಇದು ಕುಡ್ಲ ಪವರ್ ಸರ್. ಲವ್ ಯು ಗುಡ್ಲ. ಥ್ಯಾಂಕ್ ಯು ಕುಡ್ಲ. Thank you. ಥ್ಯಾಂಕ್ ಯು ಅರ್ಜುನ್ ಸರ್. ನಾನವರ ಎಂಟ್ರಿ ಇದೆ ತೊನ್ನಗಾರೆಗೆ ಇಂಕ್ಲು ತುಳು ಕಲ್ಪ ಅವಾಗ ಅವೇ ಕಲ್ಪ ಹೊಡ್ಚಾ ಬೊಕ್ಕ ಆಡ ಕುಡ್ಲ ಇನ್ನೊಂದು ಮರ್ಯಾದೆ ಒರಿಪಾಯರ ತಾರನೇ ಎದುರು ಐಕ್ ಮಸ್ತ್. ಥ್ಯಾಂಕ್ಸ್ ಕುಡ್ಲ, ಲವ್ ಯು. ಓಕೆ, ಈಗ ಮೀರ್ದಾದಂತಂದಿಲ್ಲ ಏರ್ ಎಂಚಿನ ಬತ್ ಮಂತ್ ಪೋಪೇರ್ ಅಂತ ಗೊತ್ತಾಪುಜು ಮಾರೆ ಸಡನ್ ಅಂತ. ಈಗ ಎಂಚಿನ ಅಯ್ಯೋ ದೇವಾ ಶುರು ಅನ್ಪುಗ. ಈಗ ಪ್ರಕಾಶಾಭಿನಂದನ ಕಾರ್ಯಕ್ರಮ ಆಗ್ತಾ ಇದೆಯಲ್ಲ, ಈ ಪ್ರಕಾಶಾಭಿನಂದನ ಸಂಭ್ರಮದಲ್ಲಿ ವೇದಿಕೆ ಮೇಲೆ ನಿಜವಾಗ್ಲೂ ಪ್ರಕಾಶ ಬರ್ತಾ ಇದೆ. ಎಸ್, ಇವರು ನಮ್ಮ ಕನ್ನಡದ ಹೆಮ್ಮೆಯ ಧ್ವನಿ, ಒಬ್ಬ ಕನ್ನಡದ ಗಾಯಕನಾಗಿ ವಿಶ್ವದಾದ್ಯಂತ ವಿಜಯರಾದಂಥ ನಮ್ಮ ನೆಚ್ಚಿನ ವಿಜಯ್ ಪ್ರಕಾಶ್ ಸರ್. Are you ready, Kudla? ತುಕ ನಿಖಲೋರಲ್ಲೇ ಪ್ಲೇ 3, 2, 1. ಆಕ್ಚುಲಿ ನಾವು ವಿಜಯ್ ಪ್ರಕಾಶ್ ಸರ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ VP ಅಂತೀವಿ. ಏನಂತೀವಿ? ಸೊ ಒಂದ್ಸಲಿ ಕರೀರಿ, ನೀವು ಕರೆದ ತಕ್ಷಣ ಓಡ್ ಬರ್ಬೇಕು, ಅವ್ರು ಆ ಥರ ಕರಿಬೇಕು. ಓಕೆ, ರೆಡಿ? 3, 2, 1. ನಾನೋರ VP ಇದ್ ಕಡೆ ನೋ BP, ಓನ್ಲಿ ಹ್ಯಾಪಿ. ಎಸ್, ಕನ್ನಡದಲ್ಲಿ ಅಷ್ಟೇ ಅಲ್ಲ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡದ ಗಾಯಕನಾಗಿ ಮೆರೆದಂಥ ನಮ್ಮ ನೆಚ್ಚಿನ ವಿಜಯ್ ಪ್ರಕಾಶ್ ಸರ್. ಅದರ ಜೊತೆಗೆ ಇವರ ಟ್ಯಾಲೆಂಟನ್ನು ಮೆಚ್ಚಿ, ಇವರನ್ನ ಪ್ರಶಂಸಿಸಿ US ಅಲ್ಲಿ ಒಂದು ದಿನ ವಿಜಯ್ ಪ್ರಕಾಶ್ ಡೇ ಅಂತ ಕರೆಸ್ಕೊಂಡಂತ ಏಕೈಕ ಕನ್ನಡಿಗ. ಕುಡ್ಲ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಒನ್ ಅಂಡ್ ಓನ್ಲಿ ರಾಕ್ ಸ್ಟಾರ್ ವಿಜಯ್ ಪ್ರಕಾಶ್ ಸರ್. ಏನಮ್ಮಿ ಏರಮ್ಮಿ ಯಾರಮ್ಮಿ ನೀರಮ್ಮಿ ಆಗೋಯ್ತು ನನ್ನ ಬಾಡು ಹೆಚ್ಚು ಕಮ್ಮಿ. ನಿನ್ನ ನೀ ನನ್ನ ನೋಡಿದಾಗ ಹೊಸ ಗಾನ ಪ್ರೀತಿ ತಾಳ ಶುರುವಾಯ್ತು. ದಿಂತಕ 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 ಏಕತೆ ಬೊಗಸೆ ತುಂಬಾ ಸಿಂಗುವೆ. ಶೃಂಗಾರದ ಹಿಂಗೆ ಮರ ಹೋಗ್ಬಿಟ್ಟಿದೆ. ಖಾಲಿ ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು. ಜೇಲ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಒಂದೊಂದ ಬಾಟಲ್ ಮನೆಗೆ ಬಂದಿಲ್ಲ ಅಂತ ಬೈಬೇಡಿ ನೀವು. ಹನಿ ನೀರಾವರಿಯ ನಡೆಸಿದ್ದೀವಿ ನಾವು. ಪ್ರಪಂಚವನ್ನೇ ಬಂದುಕೊಂಡು ಅಕ್ಕಮದ್ರು ಇಂಥ ಜನ್ಮ ಸಿಗಲಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪದವಳೆ ನಮ್ಮೂರಿಗೆ, ಶಾನೆ ಟಾಪದವಳೆ. ಹಿಂದಿ ಚೀನಿ ಕಮ್ ಹೈ ಥೋಡಿ ಥೋಡಿ ತುझमे ही कम. அந்த நேரம் கண் பார்த்து கந்தலாகி போன நேரம் ஏதோ ஆச்சு. காதல் அணுக்கள் உடம்பில் எத்தனை
అదారు ఉద్దారు కాటాడే ఉద్దారు తెలుగు Come to the party, Subbalakshmi. Welcome to the party, Babbalakshmi. ಇದು 6 అడుగుల బుల్లెట్టు పెదవి చివరకే చిరునవ్వే తిరిగొచ్చే కనుల చివరకే వెలుగేదో వలసొచ్చే ఏదో బాగుందే చెలి, ఇదేనా ప్రేమ? మలయాళం കുറുകരി മുകിലിനു ചിറകുകൾ അരുളിയമിന്നലേ പട്ടം പോലെ കാറ്റിൽ പാറി ഇഷ്ടം പോലെ. ಕನ್ನಡ ಮಣ್ಣಿನ ಮಗ ವಿಜಯ್ ಪ್ರಕಾಶ್ ಹುಟ್ಟಿದ್ದು ಮೈಸೂರು, ಬೆಳೆದಿದ್ದು ಮೈಸೂರು. ನಂತರ ಮುಂಬೈಗೆ ಹೋಗಿ ಅಲ್ಲಿ ಹೆಚ್ಚಿನ ಸಂಗೀತ ವಿದ್ಯಾಭ್ಯಾಸವನ್ನು ಮಾಡಿ ಜಾಹೀರಾತು ಪ್ರಪಂಚದಲ್ಲಿ ವಿಜಯ್ ಪ್ರಕಾಶ್ ಕೆಲಸ ಮಾಡಿದರು. ಇಂದಿನವರೆಗೆ 10,000ಕ್ಕಿಂತ ಹೆಚ್ಚು ಜಾಹೀರಾತುಗಳಲ್ಲಿ ವಾಯ್ಸ್ ಓವರ್ ನೀಡಿದ್ದಾರೆ. 3,000ಕ್ಕಿಂತ ಹೆಚ್ಚು ಜಾಹೀರಾತುಗಳಿಗೆ ಇವರು ಜಿಂಗಲ್ಸ್ ನ ಹಾಡಿದ್ದಾರೆ. ಇಡೀ ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿರುವ MTV ಕೋಕ್ ಸ್ಟುಡಿಯೋ ಇಂಡಿಯಾದ ಸೀಸನ್ 2 ಹಾಗೂ ಸೀಸನ್ 3 ರಲ್ಲಿ ವಿಜಯ್ ಪ್ರಕಾಶ್ ಹಾಡುಗಳು ಇಡೀ ಸಂಗೀತ ರಸಿಕರ ಮನಸೆಳೆದಿದೆ. ಭಾರತದ ಸರ್ವಶ್ರೇಷ್ಠ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿರುವ ಕೀರ್ತಿ ನಮ್ಮ ವಿಜಯ್ ಪ್ರಕಾಶ್ ಆಗಿದೆ. ಯುನೈಟೆಡ್ ನೇಷನ್ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ನಲ್ಲಿ AR ರೆಹಮಾನ್ ರೊಂದಿಗೆ ಅಲ್ಲಿ ಕಾರ್ಯಕ್ರಮವನ್ನು ನೀಡುವ ಮೂಲಕ ಕನ್ನಡಿಗರಿಗೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಬರ್ಕ್ಲಿ ಕಾಲೇಜ್ ಆಫ್ ಮ್ಯೂಸಿಕ್ ನಲ್ಲಿ ವಿದ್ಯಾರ್ಥಿಗಳೊಂದಿಗೆ ವರ್ಕ್ಶಾಪ್ ನೀಡಿ ಅವರೊಂದಿಗೆ ಕಾರ್ಯಕ್ರಮವನ್ನು ನೀಡುವ ಒಂದು ಸದಾವಕಾಶ ನಮ್ಮ ವಿಜಯ್ ಪ್ರಕಾಶ್ ಆಗಿದೆ. ಮೇ 12, 2019 ಅಮೆರಿಕದಲ್ಲಿ ನಡೆದ ವಿಜಯ್ ಪ್ರಕಾಶ್ ರವರ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಭಾರತೀಯರ ಜನಸ್ತೋಮವನ್ನು ಕಂಡು ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ನಾರ್ತ್ ಕ್ಯಾರೋಲಿನಾ ಕಾನ್ಕರ್ಡ್ ಜಾಗದ ಮೇಯರ್ ಆದಂತ ಮಿಸ್ಟರ್ ವಿಲಿಯಂ C. ಡುಶ್ ರವರು ಮೇ 12ನೇ ತಾರೀಕು ಇನ್ನು ಮುಂದೆ ವಿಜಯ್ ಪ್ರಕಾಶ್ ದಿನ ಎಂದು ಘೋಷಿಸಿದ್ದಾರೆ. ಹೀಗೆ ಅನೇಕ ಭಾಷೆಗಳಲ್ಲಿ ಅನೇಕ ಸಂಗೀತ ಪ್ರಕಾರಗಳಲ್ಲಿ ಕೆಲಸ ಮಾಡಿರುವ ನಮ್ಮ ಕನ್ನಡದ ಹುಡುಗ ವಿಜಯ್ ಪ್ರಕಾಶ್ಗೆ ಹಲವಾರು ಪ್ರಶಸ್ತಿ ಹಾಗೂ ಬಿರುದುಗಳು ಕೂಡ ಸಿಕ್ಕಿದೆ. ತಡ ಯಾಕೆ, ಶುರು ಮಾಡುವ. So, are you ready to watch Vijay Prakash perform live? 10, 9, 8, 7, 6, 5, 4, 3, 2, 1. Presenting Vijay Prakash. Good love, let's hear it for Vijay Prakash. ಗುಡ್ ಲಂಚ ಉಲ್ಲಾರೆ. ನಮಸ್ಕಾರ, ಹೇಗಿದ್ದೀರಾ? ಮಜಾ ಮಾಡ್ತಾ ಇದ್ದೀರಾ? ಸೊ ಇವತ್ತಿನ ದಿನ ಒಂದು ಅದ್ಭುತವಾದಂಥ ಕಾರ್ಯಕ್ರಮ, ಪ್ರಕಾಶಣ್ಣನ 60ರ ಸಂಭ್ರಮ. ನಿಜವಾಗಲೂ ಎಂದೂ ಕಾಣದಂಥ ಒಂದು ಸಂಭ್ರಮ ಅಂತ ಹೇಳ್ಬೋದು. ಅವರು ಗಳಿಸಿರುವ ಪ್ರೀತಿ ವಿಶ್ವಾಸದ ಒಂದು ಸಂಕೇತ. ನೀವೆಲ್ಲರೂ ಇಲ್ಲಿ ಬಂದು ಇಷ್ಟು ಮಂದಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಡುವ ಒಂದು ಸೌಭಾಗ್ಯ ನನಗೆ ಕೊಟ್ಟಿದ್ದಕ್ಕೆ ನಾನು ಪ್ರಕಾಶ್ ಅಣ್ಣಂಗೆ ಮತ್ತು ಇಡೀ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಮುಂದೆ ನನಗೆ ಬಹಳ ಪ್ರಿಯವಾದಂಥ ಒಂದು ಹಾಡು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಜೊತೆಗೆ ಒಟ್ಟಿಗೆ ಹಾಡಬೇಕು. ಆರ್ ಯು ರೆಡಿ? ಲೆಟ್ಸ್ ಗೋ. Everybody, hands up in the air. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸುಬ
ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಗಿಂದು ರಾಜಿಸೋ ರಾಜರತ್ನ ಎವ್ರಿಬಡಿ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಆಹಾ, ಚೆನ್ನಾಗಿದೆ ನೋಡಕ್ಕೆ. ನಾನು ನಿಮ್ ಜೊತೆ ಮಾಡ್ತೀನಿ. ಒಂದು ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಕುಲ್ಲ. ಐ ಲವ್ ಯು. ನೋಡ್ಲಿಕ್ಕೆ ಸಾಕು. ಥ್ಯಾಂಕ್ ಯು. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನಿನಗೆ ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪರ ಹಾಗೆ ಹಣ್ಣೆಲೆ ಕಾಯೋ ದಿನದಿಗೆ ನಿಮ್ಮನು ಪಡೆದ ನಾನು ನೀ ಕಾಪಾಡುವುದಕ್ಕ ಬೊಂಬೆ ಮತ್ತೆ ನೀನೇ ರಾಜಕುಮಾರಿ. ಥ್ಯಾಂಕ್ ಯು. ಮುಂದಿನ ಚರಣ ಹಾಡಕ್ಕೆ ಮುಂಚೆ ಯಾಕೆ ಈ ಸಾಲುಗಳು ಇವತ್ತು ಬಹಳ ಶ್ರೇಷ್ಠ ಅಂತ ನನಗನ್ಸತ್ತೆ ಅಂದ್ರೆ, ಪ್ರಕಾಶನ ಮೇಲೆ ಎಲ್ಲರೂ ಪ್ರೀತಿ ಇಟ್ಟರು ಕಾರಣ, ಬಹುಮುಖ್ಯ ಕಾರಣ ಅವರು ಸಮಾಜಕ್ಕೆ, ಜನರಿಗೆ, ಎಲ್ಲರ ಸಂತೋಷಕ್ಕಾಗಿ ದುಡಿದಿದ್ದಾರೆ. ಹಾಗಾಗಿ ಈ ಮುಂದಿನ ಸಾಲುಗಳು ಬಹಳ ಅವ್ರಿಗೆ ಬಹಳ ಶ್ರೇಷ್ಠವಾಗಿ ಇಲ್ಲಿ ಕಾಣುತ್ತೆ ಅಂತ ನನಗನ್ಸುತ್ತೆ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಮ್ಮೆ, ಆ ಕಥೆಯಲ್ಲಿದ್ದ ರಾಜನಂತೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅವಳೇ ಅವಳೇ ಇವಳೇ ಇವಳೇ ರಾಜಕುಮಾರಿ. ನೀನೇ ಇವರೇ ಅವರೇ ರಾಜಕುಮಾರ. ಥ್ಯಾಂಕ್ ಯು. ಮುಂದಿನ ಹಾಡು ಹಲವಾರು ಪ್ರಶಸ್ತಿಗಳನ್ನು ತಂದುಕೊಟ್ಟಂತ ಹಾಡು. ನಮ್ಮ ರಕ್ಷಿತ್ ಶೆಟ್ಟಿ ಅವರು ನಟಿಸಿದಂತ ಒಂದು ಸುಂದರವಾದ ಚಿತ್ರ.
ಕುರ್ಲಾ, hands up here. ಬೆಳಗಟ್ಟು ಯಾರ ಮುಖದ ನಾದು ನೋಡಿದೆ, ಅಂತಾರವೋ ಅದೃಷ್ಟನೋ ಮುಂದೆ ಕುಳಿತಿದೆ. ಬೆಳಗಟ್ಟು ಯಾರ ಮುಖದ ನಾದು ನೋಡಿದೆ, ಅಂತಾರವೋ ಅದೃಷ್ಟನೋ ಮುಂದೆ ಕುಳಿತಿದೆ. ನಿನ್ನ ಕಂಡ ಕನಸು ಯಾಕಂದರಿತು ಇಂದು ಕಂಡವಾಗಿದೆ, ನಿನ್ನ ಮೇಲೆ ಕಮಲ ಬರೆಯ ನನಗೆ ಈಗ ತಾನೇ ಮೂಡಿದೆ. ಕನಸು ಅರಬರದೆ ಬಳಿ ಬಂದು ಅಲಲಲಲೆ ಇಂದ ಹಾಡಿ ಅಯ್ಯಯ್ಯಯ್ಯೋ ಕಚ್ಚ ಕುಳಿತಾಳಲ್ಲಾರೆ. ಅರಬರದೆ ಬಳಿ ಬಂದು ಅಲಲಲಲೆ ಇಂದ ಹಾಡಿ ಅಯ್ಯಯ್ಯಯ್ಯೋ ಕಚ್ಚ ಕುಳಿತಾಳಲ್ಲಾರೆ. Everybody, hands up in the air. Yeah. Lovely. I love that. Thank you. I love that. Adiro Kumbu. You guys are rocking. Camera, I love you. I love you, camera. ಪ್ರೀತಿಯಲ್ಲಿ ಹೊಸದಾರಿ ಕಟ್ಟುವ ಕೈಯಲ್ಲಿ ಅಡ್ಡಾಡಿ ಹೋಗೋದು ನಾನು ಸತ್ತೆಯಲ್ಲಿ ಹಾಡೊಂದು ಹಾಡಿದ ವಿಧಾನ ಕಾದು ಕೇಳು ಪ್ರೀತಿಯ ಮಜಾನ. ಇರವಂತಿರೋ ಬಸುಗೆ ಸರಿ ಸಿಕ್ಕಿರೋ ಸರಿಗೆ ಸುಳಿಯೋ ಆಸೆಗೀಗ ಆಯಸೆಚ್ಚಿ ಹೋಗಿದೆ. ಜೊತೆ ಕಳೆಯೋ ಎಲ್ಲ ಕ್ಷಣವೂ ಕಲ್ಪನೆಗೂ ಮೀರಿದೆ. ಕನಸಲ್ಲಿ ಬರುವಂದು ಮುದ್ದಾಡಿ ಕಚ್ಚಿ ಕುಳಿತಾಳಲ್ಲ. ಓಕೆ, ಈಗ ಕುರ್ಲಾ ನೀವು ಜೊತೆಗೆ ಹಾಡಬೇಕು. ಅಯ್ಯೂರೇ ಓಕೆ, ಬಲಗಡೆ ಕೂತಿರೋರು ಎಷ್ಟು ತಾಕತ್ತಿದೆ ಅಂತ ತೋರಿಸಿ. ಕನಸಲ್ಲಿ ಥ್ಯಾಂಕ್ ಯು ಪ್ರಕಾಶ್ ಅಣ್ಣಗೆ. ನಾವೆಲ್ಲರೂ ಸೇರಿ ಒಂದು ಬರ್ತ್ಡೇ ಸಾಂಗ್ ಹಾಡಿದ್ರೆ ಹೇಗಿರುತ್ತೆ? ಎಲ್ಲರೂ ಸೇರಿ ಹಾಡೋಣವಾ ಅಣ್ಣ? ಇದು ನಿಮಗೋಸ್ಕರ ನಾವೆಲ್ಲರೂ ಸೇರಿ ಹಾಡ್ತೀವಿ. ಬಾರ್ ಬಾರ್ ದಿನ ಯೇ ಆಯೆ, ಬಾರ್ ಬಾರ್ ದಿಲ್ ಯೇ ಗಾಯೆ, तुम जियो हजारों साल ये मेरी है आरज़ू. बार बार दिल ये आए, बार बार दिल ये गाए, तुम जो हजारों साल ये मेरी है आरज़ू. Happy birthday to you. Happy birthday to you. Happy birthday, Prakash. Happy birthday to everybody one more time. Happy birthday to you. Happy birthday to you. Happy birthday, Prakash. Happy birthday. Thank you. ಜಿನ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಚೋ, ಬಾಗಿನ ಹಿಂಗೆ ಮುಂದೆ ಮ್ಯಾಲೆ ಕೆಳಗೆ ಅಲ್ಲಾಚೋ. ನಾಳೆ ನಾವೇ ಇರೋದಿಲ್ಲ, ಬೇಗ ಮೀಟಿಂಗು ಸಾಹಸೊತ್ತೆ ಯಾವುದಿಲ್ಲ, ಎಲ್ಲ ಸೈಕಿಂಗು.
ಅದಕ್ಕೆ 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 ಅಲ್ಲ ಸಲ್ಲ 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 ಶೋ ಐ ಲವ್ ದಟ್ ಡಾನ್ಸ್ ಅಲ್ಲ ಸಲ್ಲ 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 ಸುಳ್ಳು ಭೂಮಿ ಅಲ್ಲಾಡ್ಸು ಸೂಪರ್ ಸೂಪರ್ ಡಾನ್ಸ್ ಚಿನ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾರೋಣ ಹೆಂಗೆ ಹೆಂಗೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ಲವ್ ಯು ಅಮೇಜಿಂಗ್ ಕ್ಯಾಮ್ರಾ ಅಲ್ಲೋಗಿ ನೋಡಿ ಹೇಗೆ ಸಕ್ಕರೆ ಡಾನ್ಸ್ ಮಾಡ್ತಾ ಇದ್ದಾರೆ ಲೋಕವೊಂದು ನಾಲ್ಕು ಮೂಲೆ ಚೌಕ ಯಾವುದೋ ಒಂದು ಮೂಲ ಹುಡುಗಿ ಹಿಡಿಕ ನಿನ್ನೆ ಚಿಂತೆ ನಿನ್ನೆಗೆ ನಾಳೆ ನಾಳೆಗೆ ಇವತ್ತು ಮುತ್ತಿಗಿರನ ದೋಸ್ತಿ ನೀನೇ ಆಸ್ತಿಯು ಯಾರೆಲ್ಲ ನಾಸ್ತಿಯು ಶತ್ರು ಒಟ್ಟಿಗಿರನ ನಿಮ್ಮ ಹರಿದು ಆಗಲ್ಲ ಬರ್ತಾನೆ ನಿಂದು ಸಾಹಸತ್ತ ಯಾವುದು ಇಲ್ಲ ಎಲ್ಲ ಸೇರಿದ್ದು ಅಂಗೆ 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 ಅಲ್ಲ ಸಲ್ಲ 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 ಜೋ ಅಲ್ಲ ಸಲ್ಲ 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 ಜೋ ಲವ್ಲಿ ಚಿನ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಚು ವಾಯುನ ಹಿಂಗೆ ಹಿಂಗೆ ಮ್ಯಾಲೆ ಕೆಳಗೆ ಅಲ್ಲಾಚು ಓಕೆ ಅಲ್ಲಿ ಡಾನ್ಸ್ ಮಾಡ್ತಿರೋ ಗ್ರೂಪ್ ಸಗದ ಮಾಡ್ತಾ ಇದ್ದೀರಾ ಟೆಂಪೋ ಜಾಸ್ತಿ ಮಾಡ್ಲಾ ಚಿನ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಚು ಆಹಾ ನಾವೇ ವಾಯುನ ಹಿಂಗೆ ಹಿಂಗೆ ಮ್ಯಾಲೆ ಕೆಳಗೆ ಅಲ್ಲಾಚು ನಾಳೆ ನಾವೇ ಇರೋದಿಲ್ಲ ಬೇಕಾಗಿದ್ದು ಸಾಹಸತೆ ಯಾವುದು ಇಲ್ಲ ಎಲ್ಲ ಬೇಕಿದ್ದು ಅದೇ 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 ಅಲ್ಲ ಸಲ್ಲ 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 ಅಲ್ಲ ಸಲ್ಲ 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 ಸುಳ್ಳು ಭೂಮಿ ಅಲ್ಲ ಐ ಲವ್ ಯು ಚಿನ್ನ ಟಾನಿಕ್ ಬಾಟ್ಲಿ ಚಿನ್ನ ಟಾನಿಕ್ ಬಾಟ್ಲಿ ಚಿನ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ I love you. ಚಿನ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸೋ ಬಾಡಿನ ಹಿಂಗೆ ಮುಂಗೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸೋ ನಾಳೆ ನಾವೇ ಇರೋದಿಲ್ಲ ಬೇಕಾಗಿದ್ದು ಸಾಹಸತೆ ಯಾವುದು ಇಲ್ಲ ಎಲ್ಲ ಬೇಕಿದ್ದು ಅದೇ 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 ಅಲ್ಲ ಸಲ್ಲ 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 ಜೋ ಅಲ್ಲ ಸಲ್ಲ 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 ಹುಲ್ಲು ಭೂಮಿ ಅಲ್ಲ ಜೋ ಚಿನ್ನ ಟಾನಿಕ್ ಬಾಟ್ಲಿ ಚಿನ್ನ ಟಾನಿಕ್ ಬಾಟ್ಲಿ ಚಿನ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅದು ಕೊಡ್ಲ ಅಂದ್ರೆ ಥ್ಯಾಂಕ್ ಯು ಯಾಕೆ ಹೇಳಿ ಯಾರ ಶೋ ನಡೀತಾ ಇರೋದು ವಿಜಯ್ ಪ್ರಕಾಶ್ ಅರ್ಜುನ್ ಜನ್ಯ ಅವ್ರ ಶೋ ನೋಡಿ ಸರ್, ಒಬ್ರು ಫ್ರೆಂಡೇ ಇನ್ನೊಬ್ರು ಫ್ರೆಂಡ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವ್ರ ಮನ್ಸು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಹಳ ಚೆನ್ನಾಗಿ ಮಾಡ್ಕೊಂಡಿದೀನಿ. ಇದಕ್ಕೋಸ್ಕರ ನೀವಿನ್ನೂ ಮಾಡ್ಕೊಂಡಿಲ್ಲ ಅವ್ರ ಮನಸ್ಸಿನ ಅರ್ಥ. ಅಳ್ತಾ ಇದ್ರು ಮಧ್ಯಾಹ್ನ ನಿಮ್ಮನ್ನ ನೆನೆಸ್ಕೊಂಡು. ಐ ಟಾಕ್ ಇನ್ ಡೀಟೇಲ್. ಎಸ್ ಪ್ಲೀಸ್. ಹೆಂಗಾಯ್ತು ಪರ್ಫಾರ್ಮೆನ್ಸ್? ವಾ ನಲ್ಪುನು ಮಾರೆ, ಭಯಂಕರ ಸೂಪರ್. ನನ್ಗೋಸ್ಕರ ನಿಮಗೆ ನೀವೊಂದ್ಸಲಿ ಚಪ್ಪಾಳೆ. ಈಗ ಒಂದು ಟಾಸ್ಕ್ ಇದೆ. ಐ ರಿಕ್ವೆಸ್ಟ್, ಓ ಮೈ ಗಾಡ್, ಎಸ್ ಅರ್ಜುನ್ ಸರ್ ಇಸ್ ಹಿಯರ್. ಅರ್ಜುನ್ ಸರ್, ನೀವಿಲ್ಲಿದ್ದೀರಾ? ನಮ್ಮ ಎಲ್ಲ ಕುಡ್ಲಾ ಬಾಯ್ಸ್ ಹೇಳಿದ್ದಾರೆ
ನಿಮ್ಮ ಅರ್ಜುನ್ ಜನ್ಯಾಗೆ 2 ಪಾದ ಆದ್ರೂ ತುಳು ಹೇಳ್ಕೊಡ್ಬೇಕು ಅಂತ, ಹೌದಲ್ವೋ? ನಾ ಹೇಳ್ಕೊಡ್ತೀನಿ, ನೀವು ಮಾತಾಡ್ಬೇಕು, ಓಕೆನಾ? ಕುಡ್ಲಾ ಕುಡ್ಲ ಎಂಚೊಲ್ಲಾರು ಇಂಚ ಉಳ್ಳಾರು ಸೌಖ್ಯನಾ ಸೌಖ್ಯನ ಅಯ್ಯೋ ದೇವ ಹೇಳ್ಬೇಕು. ಅಯ್ಯೋ ದೇವಾ. ಸರ್ ಅವಾಗ ಹೇಳಿದ್ರಿ ಏನು ನಿಮ್ಮ ಮಂಗಳೂರವ್ರು ಹಾಡೇ ಹಾಡಲ್ಲ ಅಂತ, ಹೆಂಗ್ ಹಾಡ್ಸಿದ್ವಿ. ಈಗ ಇನ್ನ ಏನ್ ಟೆಸ್ಟ್ ಇದೆ ತಗೊಂಬನ್ನಿ ಸರ್ ನೋಡೋಣ. ಓಕೆ ಸರಿ ಮೇಡಮ್, ಇವಾಗ ಏನು ಹಾಡಿಸಿದ್ರಿ, ಈಗ ನಾನು ಒಂದು ಚಿಕ್ಕ ಟೆಸ್ಟ್ ಇಡೋಣ ಮಂಗಳೂರವ್ರಿಗೆ. ನನ್ನದೇ ಒಂದು 6-7 ಹಾಡನ್ನ ಇನ್ಸ್ಟ್ರೂಮೆಂಟಲ್ಲಿ ನಾವೆಲ್ಲ ಸೇರಿ ನುಡಿಸ್ತೀವಿ. ಆ 6 ಹಾಡು ಯಾವುದು ಅಂತ ಯಾರು ಹೇಳ್ತಾರೆ ಅವ್ರಿಗೊಂದು ಪ್ರೈಸ್ ಈ ವೇದಿಕೆ ಮೇಲೆ ಕೊಡ್ತೀವಿ. ಯಾರು ಕೊಡ್ತಾರೆ ಅಂತ ಕೇಳಿ? ಯಾರು? ನೀವೇ. ನನ್ನ ಪ್ರೈಸ್ ಇಲ್ಲೇ ಇದೆ, ಅದನ್ನ ನಾನು ಕೊಡೋದಿಲ್ಲ. ನಾಚಿಗೆ ಈಗ ಕುಡಾರ ಕುಡ್ಲ ಹೆಂಗಲ್ಲ ಊರ್ದ ಮರ್ಯಾದಿದ ಪ್ರಶ್ನೆ. ನಮ್ಮ ಏರೆಗ್ಲ ಕಮ್ಮಿ ಇಜ್ಜೆ ತೋಚ್ಬೋಡತ್ತ ಪಕ್ಕ ಬುಡ್ಪಾನ ಸಿಂಪಲ್ಗೆ ಅವರು ಹಾಡು ನುಡಿಸ್ತಾರಂತೆ, ಯಾವ ಹಾಡು ಅಂತ ನಾವು ಕಂಡುಹಿಡಿಬೇಕಂತೆ. ಸೊ ಅವ್ರು ಪ್ಲೇ ಮಾಡ್ಬೇಕಾರೆ ಎಲ್ಲರೂ ನೆನ್ಪಿಟ್ಕೊಳ್ಳಿ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಅಟ್ಲೀಸ್ಟ್ ಬರ್ದಿಟ್ಕೊಂಬಿಡಿ. ಲಾಸ್ಟಲ್ಲಿ ನಾನು ಕೇಳ್ತೀನಿ, ಯಾರು ಕರೆಕ್ಟ್ ಆನ್ಸರ್ ಕೊಡ್ತಾರೋ ಅವ್ರಿಗೆ ಗಿಫ್ಟು. ಓಕೆ ಕುಡ್ಲಾ ರೆಡಿ? ಓಕೆ ದೆನ್ ಲೆಟ್ಸ್ ಹಿಯರ್ ಇಟ್ ಬೋರ್ಡ್. ಬರ್ದಿಟ್ಕೊಳ್ಳೋಕೆ ಪೇಪರ್ ಪೆನ್ ಇಲ್ಲ ಅಂದ್ರೆ ಮೊಬೈಲಲ್ಲಿ ಬರ್ಕೊಳ್ಳಿ ಹೇಳಿದೆ, ಅದೆಲ್ಲದೆ ಬರ್ದಿಲ್ಲ ನನಗೆ. ನಮಸ್ಕಾರ ಸರ್, ಬೇರೆ ಲೆವೆಲ್ ಸರ್. ಹೌದು ಹುಲಿಯ ಬರಡು ಕ್ಲಾಪ್ಸ್ ಫಾರ್ ಅರ್ಜುನ್ ಜನ್ಯಾಜೆ ಅಂಡ್ ಕುಡ್ಲಾ, ಆಲ್ ದ ಬೆಸ್ಟ್. ಅದು ಕೀಟ ಚೆಕ್ ಮಾಡಿ. ಓಕೆ
ಓಕೆ ಕುಡ್ಲ ಗೊತ್ತಾಡ. ಓಕೆ ಎಷ್ಟು ಹಾಡಿತ್ತು ಒಟ್ಟು? ಸರ್ ಏನ್ ಸರ್ ಎಲ್ಲರೂ ಹೇಳ್ತಾ ಇದಾರೆ ಎಷ್ಟಿದೆ ಅಂತ? ಎಷ್ಟು? 5 ಅಲ್ಲ ಮೇಡಮ್ ಅವ್ರಿಗೆ 6 7 ಸರ್. 7 ಇದೆ ಅಂತ ಕರೆಕ್ಟಾ? ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಬಟ್ ಯಾವುದು ಅಂತ ಅಂತ ಗೊತ್ತಾಗ್ಬೇಕು. ಆರ್ಡ್ರಲ್ಲಿ ಹೇಳ್ಬೇಕು. ಯಾರನ್ನ ಕರಿಯೋಣ ಇವಾಗ? ನೋಡಿ ಒಬ್ಬರು ಸೆಲೆಕ್ಟ್ ಮಾಡಿ. ಆ ಒಬ್ಬರು ಸೆಲೆಕ್ಟ್ ಮಾಡಿ ಮೇಡಮ್, ಯಾರ ಹಾ ಓಕೆ ಯಾರ್? ಏರ್ ಸಾರಿ ಪನ್ ಪೇರ್ ಅಕುಲ್ ಬರೋಡ್ ಏರ್ ಸರ್ ನಾನೊಂದು ಕೆಲಸ ಮಾಡ್ತೀನಿ. ನಾನು ಎಲ್ಲೋದ್ರಿ ಸರ್? ಹೋಗಿ ಮೂರನೇದು ಮನೆ ತನಕ ಬಾರೆ ಮನೆ ತನಕ. ಓಕೆನಾ? ಓಕೆ. ಅವಳ ಪಿಸುಮ. ಸರ್ ಇದು ರಿಪೀಟ್ ಟೆಲಿಕಾಸ್ಟ್. ಅವಳ ಇದು ಯಾರೋ ಅವ್ರ ಪಕ್ಕದ ಮನೆಯವ್ರು ಇರ್ತಾರೆ, ಅವಳು ಪಿಸು ಮಾತಿಗೆ ಇವರು ಫುಲ್ ಟೆನ್ಷನ್ ತಗೊಂಬಿಟ್ಟವ್ರೆ. 4ನೇ ಹಾಡು. ಓಪನ್ ಹೇರು ಬಿಟ್ಕೊಂಡು ಕೂದಲು. ಯಾವ್ದೋ ಒಂದು ಜಂಪ್ ಮಾಡ್ಬಿಟ್ರು. ಇಲ್ಲ ರಾಂಗ್. ನೆಕ್ಸ್ಟ್ ಹೋಗದಾ? ನೆಕ್ಸ್ಟ್ ಹೋಗ್ಬೋದು. ಬೇರೆಯವ್ರ ಹತ್ರ ಕೇಳೋಣ. ಓಕೆ. ಔಟ್ ಆಫ್ ದ ಗೇಮ್. ಓಕೆ ಪಕ್ಕಡ ಪೊಡ್ಚಿ ಮಾರ ಪಕ್ಕಡ ಲೆಪ್ಪರಲ್ಲಿ ಏರ್ ನೋಡ್ಸಿ ಅಂಚನೆ ಬನ್ಲಿ. ಮಧುರ ಪಿಸುಮಾತಿಗೆ ನೀರಿಗೆ ಬಾರೆ ಚಿನ್ನಿ ಬಿಂದಿಗೆ ಇಟ್ಕೊಂಡು ತರ ಮಿಡಿಸಿದೆ ಹೃದಯಕ್ಕೆ ನೀನು. ಓಕೆ ಸೆಂಟ್ರಲ್ ಒಂದು ಜಂಪ್ ಮಾಡ್ಬಿಟ್ರು ಮೇಡಮ್ ಇವ್ರು. ಓಪನ್ ಹೇರು ಬಿಟ್ಕೊಂಡು ಕೂದಲಾಡಿಸ್ಕೊಂಡು. ಓಕೆ ಹಾಂ. ವಜ್ರಕಾಯ 7 ಹಾಡು ಅಂದ್ಬಿಟ್ಟು 4 ಹಾಡು ಹೇಳಿದ್ದಾರೆ ಅವರು. ಆಕ್ಚುಲಿ ಎಷ್ಟು ಹಾಡು ಸರ್? 7 ಹಾಡ. 7 ಹಾಡು. ಅಲ್ಲಿ ನೋಡಿ, ಅಲ್ಲಿ ನಮ್ಮವ್ರು ಅವ್ರು ಕೇಳ್ಬಿಡಿ ಮೇಡಮ್. ಸರ್ ಯಾರು ಸರ್? ನೋಡಿ ಕತ್ತಲ್ಲಿ ಒಂದು ಶಲ್ಯ ಹಾಕೊಂಡಿದ್ದಾರೆ. ಏನ್ ಎಲ್ಲ ಹಾಕೊಂಡಿದ್ದಾರೆ? ಶರ್ಟ್. ಹಾಂ ಮಂಡ್ಯದಿಂದ ಬಂದ ಹೌದು. ಕಲ್ಲ ಗೋವಿಂದ. ಕರೆಕ್ಟ್. 7ನೇದು ವಜ್ರಕಾಯ. ಸೂಪರ್. ಬಲೆ ಅಣ್ಣ ಈರ್ ಬಲೆ ನಮ್ಮ ಊರ್ದ ನಮ್ಮ ನೀರ್ದ ಜವಾನೆ. ಬನ್ನಿ ಏನು ನಿಮ್ಮ ಹೆಸರು? ಸೂರ್ಯ ಅವ್ರಿಗೆ ಒಂದು ಚಪ್ಪಾಳೆ ಬರಲಿ. ಸೂರ್ಯ ಅವರೇ ಸೂಪರ್. 7 ಹಾಡು ಕಂಡಿಡಿದ್ದೀರಾ. ಭಾಳ ಕಡೆ 6 ಕಂಡಿಡಿತಾರೆ, ನೀವು 7 ಫೈಂಡ್ ಔಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಡಮ್ ಪ್ರೈಸನ್ನು ಕೊಡ್ತೀನಿ ಅಂದ್ರಲ್ಲ, ಏನ್ ಬೇಕು ನಿಮ್ಗೆ? ಏನು ಬೇಕಾ? ಏನ್ ಹೆಸರು? ಸೂರ್ಯ. ಖುಷಿ ನನ್ನ ಪ್ರೋಗ್ರಾಮ್ ತುಂಬಾ ಖುಷಿಯಾಗಿದೆ. ಗಿಫ್ಟ್ ಅಲ್ಲ, ನಾನು ನಿಮಗೆ ಮೊನ್ನೆ ಮಲೇಷಿಯನ್ ಒಂದು ಗಿಫ್ಟ್ ತಂದು ಏನು ಮಾಡಿದ್ರಿ ನೀವು ಅದನ್ನ? ಇದೆ ನನಗೆ ಗೊತ್ತು, ನಿಮ್ಮ ಮೇಲೆ ಹಾಕಿದ್ಮೇಲೆ ನಂಗೆ 100% ಗೊತ್ತು ನೀವು ಗಿಫ್ಟ್ ಕೊಡಲ್ಲ. ಸೇಫ್ಟಿಗೆ ನಾನೇ ಏನೋ ಒಂದು ತಂದಿದ್ದೀನಿ. ಸೂರ್ಯ ಅವ್ರಿಗೆ ಇದು ನಿಮಗೆ. ಅಯ್ಯೋ ಇದು ನಾನು ಮೊನ್ನೆ ಸಂಕ್ರಾಂತಿಗೆ ಕೊಡ್ಸಿದ ಗಿಫ್ಟು. ಸತ್ಯ ಮುರಣಿ ಮಾರ್ನೆ ಕೋರ್ಪೈನ ಗಿಫ್ಟ್ ನಿಮ್ಮ ದಾನ ಅಂತಂದಲ್ಲೇರು ಮೂಲು. ಒಂಜಿ ಇನ್ನೊಂದು ಪ್ರೀತಿಗೊಂದು ಬೆಲೆ ಇಜ್ಜಿ ಮಾರ. ಸೂರ್ಯ ಥ್ಯಾಂಕ್ ಯು. ಆ್ಯಂಡ್ ಮತ್ತೊಮ್ಮೆ ಪ್ರಕಾಶ್ Congratulations, ಸೂರ್ಯ. ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸೂರ್ಯ ಅವರಂತೂ ದೊಡ್ಡ ಚಪ್ಪಾಳೆ. ಕಮಾನ್ ಮಂಗಳೂರು. ಸೆಲ್ಫಿನಾ? ಆಯಿತು. ನೆಕ್ಸ್ಟ್ ಹಾಡು ಹಾಡಬೇಕೋ ಬೇಡ? ಯಾನ್ ನಿಖಿಲ್ ನೊಟ್ಟಿಗೆ ಬೊಕ್ಕ ಸೆಲ್ಫಿ ದೆಪ್ಪ ಅವ ಫ್ಯಾಮಿಲಿ ಫೋಟೋ ಆಗೋಯ್ತು. ಓಕೆ ಥ್ಯಾಂಕ್ ಯು ಸೂರ್ಯ. ಥ್ಯಾಂಕ್ ಯು. ಎಂಜಾಯ್ ಮಾಡ್ತಂದಿಲ್ಲಾರ ಓರ ಪ್ರಕಾಶ್ ಅಣ್ಣಾಗ ಜೋರ್ ಕ್ಲಾಪ್ಸ್ ಬರೋಡು ಪ್ಲೀಸ್. ಆಕ್ಚುಲಿ ಪ್ರಕಾಶ್ ಅಣ್ಣನಿಗೆ ಮತ್ತೆ ಥ್ಯಾಂಕ್ ಯು. ಏನಕ್ಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಕುಡ್ಲದಲ್ಲಿ ಇಷ್ಟೊಂದು ಜನ ಸೇರೋದು ಬಹಳ ಕಡಿಮೆ. ಈ ತರ ಜನ ಸೇರಿದಾಗ ಸೌಂಡ್ ಮಾಡೋದು ಕಡಿಮೆ. ಇಂಥ ಒಂದು ಜಾಗದಲ್ಲಿ ಇಷ್ಟು ಜನ ಸೇರಿಸಿರುವಂತ ಪ್ರಕಾಶ್ ಶೆಟ್ಟಿ ಸರ್ಗೆ ಚಪ್ಪಾಳೆ. ಈಗ ಇತ್ತೀಚೆಗೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಬಾಲಿವುಡ್ ನ ನಡಗಿಸಿದಂತ ಮ್ಯೂಸಿಕ್ ನಮ್ಮ ಮ್ಯೂಸಿಕಲ್ ಪೈಲ್ವಾನ್ ಅರ್ಜುನ್ ಜನ್ಯಾ ಸರ್ ಅವರ ಸೂಪರ್ ಹಿಟ್ ಮ್ಯೂಸಿಕ್ ಪೈಲ್ವಾನ್ ಮ್ಯೂಸಿಕಲ್ ನ ಒಂದು ಸೂಪರ್ ಮೆಡ್ಲೆ ನಿಮಗೋಸ್ಕರ ಬರ್ಲಿ ಚಪ್ಪಾಳೆ ಫಾರ್ ಅರ್ಜುನ್ ಜನ್ಯಾ ಟೀಮ್.
ಗೆದ್ದ ಕುಸ್ತಿಯ ಗೆದ್ದ ಎದುರಿಲ್ಲ ಪೈಲ್ವಾನಿಗೆ ಎದ್ದ ಮಣ್ಣಲ್ಲಿ ಎದ್ದ ಎದುರಾದ ಬಿರುಗಾಳಿಗೆ ಐ ನಾಯಕ ಈ ಭಜರಂಗಿ ರಂಗಿ ರಂಗಿ ಕಣ್ಣು ಇಡಲೆ ಬ್ಯಾಡ ಕವ್ವಾತ ನೋಡೋನಿಗೆ ಚೆಕ್ಕೋ ಕುಕ್ಕೋ ಆಳೆ ಅಲ್ಲ ಪಾಠ ಕನಸರು ನಾಡಿಗೆ ಧೂಳಿನ ಕಣ ಇಲ್ಲ ಈ ಮೀಸೆಗೆ ಕಣ್ಣು ಮಣಿಯೇ ಕಣ್ಣು ಹೊಡಿಯೇ ಕೈಯ ಹಿಡಿಯೇ ಕನ್ಯಾಮಣಿಯೇ ಕಣ್ಣು ಮಣಿಯೇ ಕಣ್ಣು ಹೊಡಿಯೇ ಕೈಯ ಹಿಡಿಯೇ ಕನ್ಯಾಮಣಿಯೇ ಉಸಿರಾಡಲು ಜಾಗವೇ ಇಲ್ಲ ಬಿಸಿ ಎಷ್ಟಿದೆ ದೇವರ ಬಲ್ಲ ಏನಾದರೂ ನನ್ನ ಕೈಲಿಲ್ಲ ಕಣ್ಣು ಮಣಿಯೇ ಕಣ್ಣು ಹೊಡಿಯೇ ಕೈಯ ಹಿಡಿಯೇ ಕನ್ಯಾಮಣಿಯೇ ಶಾಲಹು ಕಾವಿರುತ್ತಿದೆ ಮುಂದಕ್ಕೆ ಹೋಗದಂತೆ ಕಾಲವೇ ಮೈಸೂರು